ಸುಸ್ವಾಗತವು ನಿಮಗೆ, ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ. ಕ್ಲಾಪ್ ಕೊಡಿ. ಗೋ. ಮಹಾನ್ ಮಹಾನ್ ಸ್ಮೈಲ್ ಮಾಡು. ಸ್ಮೈಲ್. ಕೀರ್ತನ್ ಸ್ಮೈಲ್ ಮಾಡು. ಆಚೆ ಕೂಡ ತೆಗಿತಿದ್ದಾರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಾಡಿ ವ್ಲಾಗ್ಸ್. ವೀಕ್ಷಕರೇ, ಇವತ್ತು ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕುಂಟು. ಹಾಗೆ ನಾಳೆಯಿಂದ ನಮ್ಮ ಮಗ ಶಾಲೆಗೆ ಹೋಗ್ಲಿಕ್ಕೆ ಪ್ರಾರಂಭ. ಹಾಗಾಗಿ ಅವನಿಗೆ ಬ್ಯಾಗ್ ಮತ್ತು ಕೆಲವು ಐಟಮ್ಸ್ ಎಲ್ಲ ತೆಕ್ಲಿಕ್ಕುಂಟು. ಹಾಗೆ ಮಂಗಳೂರಿಗೆ ಹೋಗ್ಲಿಕ್ಕುಂಟು. ಹಾಗೆ ಈಗ ಹೊರಡಿ ಎಲ್ಲ ಆಯ್ತು, ಇನ್ನೀಗ ಹೊರಡುದು. ನೋಡುವ ವೀಕ್ಷಕರೇ, ನಮ್ಮ ಲಾಗ್ ಪೂರ್ತಿ ಎಂಡ್ ತನಕ ನೋಡಿ ಏನೆಲ್ಲ ಉಂಟು ಅಂತೇಳಿ ಮಹಾನ್ನ ಶಾಲೆಗೆ ಹೋಗುವ ವಿಷಯದಲ್ಲಿ. ನೋಡಿ, ಇದು ನಾವು ಮಂಗಳೂರಿನ ಡಿಮಾರ್ಟ್ ಶಾಪಿಂಗ್ ಮಾಲ್ಗೆ ಬಂದಿದ್ದೇವೆ. ಇಲ್ಲಿ ನೋಡಿ ರೈನ್ ಕೋಟು ಮತ್ತು ಬ್ಯಾಗ್ ಎಲ್ಲ ಯಾವ ಥರ ಉಂಟು ಅಂತೇಳಿ ನೋಡ್ತಿದ್ದಾರೆ. ನೋಡಿ, ಇದು ಅಂಥವರು ನೋಡ್ತಿದ್ದಾರೆ ಯಾವುದು ಸೆಲೆಕ್ಟ್ ಮಾಡೋದು ಅಂತೇಳಿ ಈಗ ಹುಡುಕ್ತಾ ಇದ್ದಾರೆ. ತುಂಬ ಜನ ಇಲ್ಲಿ ರಶ್ ಉಂಟು. ಎಲ್ಲ ರೈನ್ ಕೋಟ್ ಅದು ಇದು ಎಲ್ಲ ತಗೊಂಡೆಲ್ಲ ಖಾಲಿ ಆಗಿದೆ. ನೋಡಿ, ಇಲ್ಲಿ ಶಾಲೆ ನಾಳೆಯಿಂದ ಪ್ರಾರಂಭ ಅಲ್ಲ, ಹಾಗೆ ಎಲ್ಲರೂ ಸಹ ಇಲ್ಲೇ ಬಂದಿದ್ದಾರೆ ತಗೊಳ್ಳಿಕ್ಕೆ. ಇಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ತದೆ ಅಂತ ಹೇಳಿ. ಯಾವ್ದಾರೊಂದು ರೊಪ್ಪ ತಗೊಳ್ಳಿ. ನಮ್ಮದು ಶಾಪಿಂಗ್ ಎಲ್ಲ ಮಾಡಿ ಆಯಿತು. ಇನ್ನೂ ಹಾಗೆ ಹೊರಡೋದು, ಕೆಳಗೆಲ್ಲ ಇನ್ನೂ ಬಿಲ್ ಮಾಡಲಿಕ್ಕೆ ಅಂತೇಳಿ ಹೋಗುವ ಅಂತೇಳಿ. ಅದೇ ಬಿಲ್ ಮಾಡುವಲ್ಲಿ ಕಂಡಾವಟ್ಟೆ ರಶ್ ಇತ್ತು. ಯಾಕೆಂದರೆ ಎಲ್ಲರೂ ಸಹ ಇದು ನಾವು ಮಧ್ಯಾಹ್ನ ಸಮಯದಲ್ಲಿ ಓದೋದು 2:30 ಹೊತ್ತಿಗೆ. ಆದರೆ ಸಹ 2:30 ಸಮಯದಲ್ಲಿ ಇಷ್ಟು ರಶ್. ನಾವು ಈಗ ಒಂದು ಬಿಲ್ಲು ಮಾಡುವ ಹತ್ತಿರ ಬಂದೆವು. ಈಗ ನಮ್ಮದು ನೆಕ್ಸ್ಟ್ ಬಿಲ್ಲು ನಮ್ಮದೇ. ನೋಡಿ, ಕಂಪಾಸ್ ಹೊಸತ್ತು, ಬ್ಯಾಗಿನೊಳಗೆ ಎಂತ ಉಂಟು ನೋಡಿ, ರೈನ್ ಕೋಟ್ ಹೊಸತ್ತು. ಶಾಲೆಗೆ ಹೋಗ್ಬೇಕಲ್ಲ, ಇಲ್ಲ ಹೋಗುದಿಲ್ಲ. ಇದೊಂದು ಅಂಗಿ, ಬನಿಯಾನ್, ವಾಪಸ್ ಒಂದು ಪ್ಯಾಂಟ್, ಇದೊಂದು ಅಂಗಿ, ಬನಿಯಾನ್ ನೋಡಿ, ವಾಪಸ್ ಪ್ಯಾಂಟ್. ಮತ್ತೆ ಬೇರೆಂತುಂಟು ವಾಪಸ್ ಇನ್ನೊಂದುಂಟ. ಎಷ್ಟು ತೆಕೊಂಡಿದ್ದಾನೆ ಮಹಾನ್ ನೋಡಿ. ಲಾಸ್ಟಿಗೆ ಇನ್ನೊಂದು ಉಂಟು. ಕಂಪಾಸ್ ಮಾತ್ರ ಸ್ಪೆಷಲ್ ಉಂಟು, ಸ್ಪೆಷಲ್ ಕಂಪಾಸಿನಲ್ಲಿ ಯಾರ್ದು ಚಿತ್ರ ಉಂಟು ನೋಡಿ. ಇಲ್ಲ ನೋಡಿ, ಹೊಸತ್ತು ಕಂಪಾಸ್. ಬ್ಯಾಗ್. ಸೋಮವಾರದಿಂದ ಶಾಲೆ ಪ್ರಾರಂಭ. ಹಾಗೆ ಮಹಾನ್ ಒಂದನೆ, ಇನ್ನು ಒಂದನೆ. ಅಷ್ಟು ಉತ್ಸಾಹ ಹೋಗಲಿ. ನಮ್ಮ ಸಂಜೆಯ ತಿಂಡಿ ಕೂಡ ರೆಡಿ ಆಯ್ತು. ಸ್ಪೆಷಲ್ ತಿಂಡಿ ಇವತ್ತಿನದ್ದು. ಸಂಜೆ ಹೆಸರು ಬೇಳೆ.
ಇದು ಇವತ್ತು ಬೆಳಿಗ್ಗೆ ಮಹಾನ್ ನಮ್ಮ ತಂದೆ ತಾಯಿಯ ಕಾಲೆಲ್ಲ ಹಿಡಿದು ಶಾಲೆಗೆ ಹೊರಡುದು. ದೊಡ್ಡ ಶಾಲೆಗೆಂತೆ. ಹುಷಾರಾಗಬೇಕು, ಕಲಿತು ದೇವರ ಹತ್ರ ಬೇಡಿಕೋ, ನಮಸ್ಕಾರ ಮಾಡಿ ಹೊರಡು. ಮಹಾನ್ ಶಾಲೆಗೆ ಹೋಗುದು. ಇಷ್ಟು ಸಮಯ ರಜೆ ಇದ್ದು ಇದು ಶಾಲೆಗೆ ಮೊದಲು ಬರುವುದಲ್ಲ, ಸ್ವಲ್ಪ ಒಂಥರ ಆಗ್ತಾ ಉಂಟು, ದುಃಖ ಬರ್ತಾ ಉಂಟು ನಮ್ಮ ಮಹಾನಿಗೆ. ಏನಿಲ್ಲ, ನಾವು ಬಿಸಿ ಇದ್ದೇವೆ. ಅಲ್ಲಿ ಬರ್ತೇವೆ. ಅವನಿಗೆ ಹೇಳ್ತೀನಿ, ಅವನಿಗೆ ಕರ್ಕೊಂಡು ಹೋಗ್ತೇನೆ ಹೇಳಿದ್ರಲ್ಲ, ನಿನಗೆ ಅಲ್ಲಿ ಒಬ್ಬನೇ ಈಗ ಚಾಕ್ಲೇಟ್ ಅಲ್ಲಿ ರಚನಿದ್ದಾನೆ, ಒಟ್ಟಿಗೆ ಆಟ ಆಯ್ತಾ? ಬರ್ತೇನೆ. ಆಟ ಆಡ್ಲಿಕ್ಕೆಲ್ಲ ಉಂಟು, ಆಯ್ತಾ? ಕೂತ್ಕೊಳ್ಳಿ ಆಯ್ತಾ, ಬರ್ತೇನೆ. ಇಲ್ಲಿ ಬನ್ನಿ, ಬೇಸರ ಆಯ್ತು, ಶುರು ಅಲ್ವಾ ಅಕ್ಕ. ಎಲ್ಲಿ ಮನೆ? ಅವನಿಗೀಗ ಬಿಟ್ಟು ಹೋಗ್ತೇವೆ ಅಂತ ಇವತ್ತು. ಅಭ್ಯಾಸ ಆಗೋ ತನಕ ಕರ್ಕೊಂಡು ಈಗ ಹೋಗುವಾಗ ಕರ್ಕೊಂಡು ಇನ್ನು ಆಟ ಆಡ್ಬೇಕಿಲ್ಲಿ, ಆಯ್ತಾ? ರಚನೆ ಇದ್ದಾನೆ, ಆಯ್ತಾ? ಅಕಲ್ಲಿ ಅವರು ನೋಡು, ಕಲ್ಲಿ.
ಸ್ವಾಗತ ಹೇಳಿರ ಹೇಳಿ. ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ, ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ. ಕ್ಲಾಪ್ ಕೊಡಿ. ಖುಷಿ ಆಯ್ತು. ಪ್ರಾರಂಭೋತ್ಸವ ಅಂದರೆ ಬರೀ ಗೌಜನ್ ಮಾಡ್ತಾರೆ. ಹೌದು, ನಾವಲ್ಲಿ ಅಲ್ಲಿ ಬೆಲೂನೆಲ್ಲ ಉಂಟಲ್ಲ, ಅದಕ್ಕೆ ಇಲ್ಲಿ ಮಕ್ಕಳೆಲ್ಲ ಕೇಳಿದೆ. ಲೆಟ್ಸ್ ಗೋ. ಮಹಾನ್ ಮಹಾನ್ ಸ್ಮೈಲ್ ಮಾಡು. ಹೋಗಬೇಕಿಲ್ಲ ಇದ್ದಾರೆ. ಸ್ಮೈಲ್. ಕೀರ್ತನ್ ಸ್ಮೈಲ್ ಮಾಡು. ಆಚೆ ಕೂಡ ತೆಗಿತಿದ್ದಾರೆ. ಇಲ್ಲಿ 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 ಅಲ್ಲಿ ನೋಡು, ಅಲ್ಲಿ ಮೊಬೈಲ್ ನೋಡು, ಮೊಬೈಲ್ ಅವರಿಗೆ ಇದು ಮಾಡಿ. ವೀಕ್ಷಿ, ಹೌದು ವೀಕ್ಷಿ. ಚಂದ ಉಂಟು ಸ್ಮೈಲ್. ಲಕ್ಷಿತಾ, ಲಕ್ಷಿತಾ ಮಹಾನ್. ಎಲ್ಲರೂ ಜಾಸ್ತಿ ಹೋಗಿದೆ ಮುಖಕ್ಕೆ ಬೆಳಗ್ಗೆ